ಸಂಸ್ಥೆಯ ಮಂಗಳೂರಿನ ಅಧಿಕೃತ ಡೀಲರ್ಗಳಾದ ಕಾಂಚನ ಹುಂಡೈನ ನೂತನ ಶೋರೂಂ ಸುರತ್ಕಲ್ನ ತಡಂಬೈಲ್ನಲ್ಲಿ ಶುಭಾರಂಭಗೊಂಡಿತು. ದೇಶದ ಪ್ರತಿಷ್ಠಿತ ಕಾರು ತಯಾರಿಕಾ ಸಂಸ್ಥೆಯಾದ ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ನ ಅಧಿಕೃತ ಮಾರಾಟಗಾರರಾದ ಕಾಂಚನ ಹುಂಡೈನ 9ನೇ ಮಳಿಗೆ ಸುರತ್ಕಲ್ನಲ್ಲಿ ಉದ್ಘಾಟನೆಗೊಂಡಿತು. ಹುಂಡೈ ಮೋಟಾರ್ಸ್ ಇಂಡಿಯಾದ ರೀಜನಲ್ ಮ್ಯಾನೇಜರ್ ಆದ ಶಿವರಾಮ್ ಕೃಷ್ಣ ನೂತನ ಮಳಿಗೆಯನ್ನ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ವರ್ಕ್ಶಾಪ್ ಅನ್ನ ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ನ ಅಧಿಕಾರಿಗಳಾದ ಜಿಜೆ ಪಾಟೀಲ್ ಅವರು ಉದ್ಘಾಟಿಸಿದ್ರು. ಸ್ಪೇರ್ ಪಾರ್ಟ್ಸ್ ಅನ್ನ ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ನ ಅಧಿಕಾರಿಯಾದ ರಾಮನ್ ಅವರು ಉದ್ಘಾಟಿಸಿದ್ರು. ಬಾಡಿ ಶಾಪ್ ಉದ್ಘಾಟನೆಯನ್ನ ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ನ ಅಧಿಕಾರಿಯಾದ ಸುನಿಲ್ ದೊಡ್ಡಮನಿ ಅವರು ನೆರವೇರಿಸಿದ್ರು. ಇದೇ ವೇಳೆ ಹುಂಡೈನ ನೂತನ ಸ್ಯಾಂಟ್ರೋ ಕಾರನ್ನ ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಮೊದಲು ಬುಕಿಂಗ್ ಮಾಡಿದ 4 ಗ್ರಾಹಕರಾದ ಸುರೇಖಾ ಎಸ್ಪೈ, ಶರ್ಮಿಳಾ ಡಿಕುನ್ನ, ಶ್ಯಾಮ್ ಭಟ್, ಗೀತಾ ರಿತೇಶ್ ರಾವ್ ಅವರಿಗೆ ಕಾರಿನ ಕೀಲಿ ಕೈಯನ್ನ ಹಸ್ತಾಂತರ ಮಾಡಲಾಯಿತು. ಇದೇ ವೇಳೆ ಕಾಂಚನ ಹುಂಡೈನ ಮಾಲೀಕರಾದ ಪ್ರಸಾದ್ ರಾಜ್ ಕಾಂಚನ್ ಅವರು ಮಾತನಾಡಿ, ನೂತನ ಮಳಿಗೆಯಲ್ಲಿ ಹುಂಡೈ ಕಾರಿನ ಸೇಲ್ಸ್, ಸರ್ವಿಸ್ ಮತ್ತು ಬಿಡಿ ಭಾಗಗಳ ವಿಭಾಗವನ್ನು ಗ್ರಾಹಕರಿಗೆ ಅಕ್ಟೋಬರ್ 24ರಿಂದಲೇ ತೆರೆಯಲಾಗಿದೆ. ಕಾಂಚನ ಹುಂಡೈಯು ವರ್ಷಕ್ಕೆ ತಲಾ 3,000 ಕಾರುಗಳನ್ನು ಮಾರುತ್ತಿದ್ದು 1,000 ಸಿಬ್ಬಂದಿಯವರನ್ನ ಹೊಂದಿದೆ. 2017-18ರಲ್ಲಿ ದೇಶದಲ್ಲೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರಶಸ್ತಿ ಲಭಿಸಿದೆ ಎಂದು ಹೇಳಿದ್ರು. And we service about 30,000 vehicles annum. This is our strength, and there are 1,000 employees who are working in our we make a turnover of close to 300 crores, and we have grown very fast. In fact, we are the third largest dealer for Hyundai in entire Karnataka. And last year we won best award for national award, in fact, for our service satisfaction, customer satisfaction. We should really celebrate with the great effort of our employees who have been working with us day and night. They are putting a very strong hard work to stabilize Hyundai in our coastal Karnataka. So this is a nice showroom. We expect a lot from here. We have taken a good market share. In fact, we are second in the country, second in the market. And our standard, we have a lot of expectation. In fact, that segment is doing extremely good. And Sandro is only one product which has made a very strong foundation for Hyundai. They were operating with that product for the last 14 years. Then last 4 years they stopped the product. Now we thought that we are requested. In fact, dealers and customers have requested the company to relaunch Sandro because we have a lot of demands we are getting, inquiries we are getting. The Sandro which the customer has bought as a first time, he comes and asks me only Sandro, not anyone else, any other car. So that is our specialty of Sandro. So we have got it. So it has given us a very good market demand in the past. In ಮುಂದೆ ಕೂಡ ಅದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. We have come at this moment. We are 100% committed to our customers to the full satisfaction.
ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕಾಂಚನ ಹುಂಡೈನ ಜನರಲ್ ಮ್ಯಾನೇಜರ್ ಸೇಲ್ಸ್ ವಿವನ್ ಸೂನ್ಸ್, ಗಜಾನನ ಶೇಟ್ ಮತ್ತು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸರ್ವಿಸ್ ವಿಭಾಗದ ಗಣೇಶ್ ಪ್ರಸಾದ್, ಸಾಗರ್, ಗಣಪತಿ, ಅವಿನಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಹುಂಡೈ ಜನಪ್ರಿಯ ಹೊಸ ಸ್ಯಾಂಟ್ರೋ ಕಾರು ಕಾಂಚನ ಹುಂಡೈನ ಎಲ್ಲಾ ಮಳಿಗೆಗಳಲ್ಲಿ ಟೆಸ್ಟ್ ಡ್ರೈವ್ಗೆ ಲಭ್ಯವಿದ್ದು, ಈ ಕಾರಿನ ಬುಕಿಂಗ್ ಈಗಾಗಲೇ ಆರಂಭಗೊಂಡಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.